ಅನಾರೋಗ್ಯ ಪೀಡಿತೆ ಓರ್ವ ಪ್ರೌಢಶಾಲಾ ವಿಭಾಗದ ಹಿಂದೂ ಬಾಲಕಿ ಹಾಗೂ ಮತ್ತೋರ್ವ ಶಂಕರಪುರ ಮೂಲದ ಬಡ ಕುಟುಂಬದ ಬಾಲಕಿಯ ಚಿಕಿತ್ಸೆಗಾಗಿ ಕಾಲೇಜೊಂದರ ಯುವತಿಯರು 2 ದಿನಗಳ ಕಾಲ ಹುಲಿ ವೇಷ ಧರಿಸಿ ಸುಮಾರು 2 ಲಕ್ಷ ರೂಪಾಯಿ ಸಂಗ್ರಹಿಸಿ ಮಹಾಕಾರ್ಯ ಮಾಡಿದ್ದಾರೆ. ತಮ್ಮದೇ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಬಾಲಕಿ ಅನಾರೋಗ್ಯ ಪೀಡಿತಳಾಗಿ ಆಸ್ಪತ್ರೆಗೆ ಹೋದಾಗ ಲಕ್ಷಾಂತರ ರೂಪಾಯಿ ಖರ್ಚು ಎಂಬ ವಿವರಣೆ ಆಸ್ಪತ್ರೆಯಿಂದ ಬಂದಾಗ ಬಡ ಕುಟುಂಬಕ್ಕೆ ಆಕಾಶವೇ ತಲೆ ಮೇಲೆ ಬಿದ್ದ ಅನುಭವ. ಅದೇ ರೀತಿಯಲ್ಲಿ ಕಟಪಾಡಿ ಶಂಕರಪುರ ಮೂಲದ ಮುಸ್ಲಿಂ ಕುಟುಂಬವೊಂದರ ಬಾಲಕಿಗೆ ಕಾಲು ನೋವಿನ ಸಮಸ್ಯೆ, ಅದಕ್ಕೂ ಲಕ್ಷಕ್ಕೂ ಅಧಿಕ ರೂಪಾಯಿ ಖರ್ಚು ಎಂಬುದಾಗಿ ವೈದ್ಯರಿಂದ ಸೂಚನೆ. ಈ ಅವಳಿ ಕುಟುಂಬಗಳ ಬಡತನಕ್ಕೆ ಯಾವ ರೀತಿಯಲ್ಲಾದರೂ ನೆರವಾಗ ಬಯಸಿದ ಕಾಲೇಜು ವಿದ್ಯಾರ್ಥಿನಿಯರ ತಂಡ ಹೊರಗಿನಿಂದ ತಮಗೆ ಪರಿಚಯಸ್ಥ ಕಲಾವಿದ ಯುವಕರ ತಂಡವನ್ನ ಭೇಟಿ ಮಾಡಿದ ಈ ವಿದ್ಯಾರ್ಥಿನಿಯರು ಹುಲಿವೇಷ ಧರಿಸುವ ತಮ್ಮ ಮನದಿಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಈ ಯುವತಿಯರ ಸಮಾಜಮುಖಿ ಕಾರ್ಯಕ್ಕೆ ಬೆಂಬಲವಾಗಿ ನಿಂತ ಆ ಯುವಕರ ತಂಡ ಹುಲಿವೇಷಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಕರಾವಳಿ ಭಾಗದ ಎಲ್ಲಾ ಕಾಲೇಜುಗಳು ಹಾಗೂ ದಾನಿಗಳ ಬಳಿಗೆ ಹೋಗಿ ತಮ್ಮ ಸಾಮಾಜಿಕ ಕಳಕಳಿಯ ಬಗ್ಗೆ ತಿಳಿಸಿ ಕುಣಿದು ಅವರು ನೀಡಿದ ದೇಣಿಗೆಯನ್ನ ಪಡೆದುಕೊಳ್ಳುತ್ತಾ 2 ದಿನಗಳಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ರೂಪಾಯಿ ಸೇರಿಸಿದ್ದಾರೆ. ಹುಲಿವೇಷದ ಎಲ್ಲಾ ಮಜಲುಗಳಲ್ಲೂ ಯುವಕರನ್ನ ನಾಚಿಸುವ ಪ್ರತಿಭೆ ತೋರಿಸುತ್ತಿರುವ ಈ ಯುವತಿಯರ ತಂಡಕ್ಕೆ ಭಾರಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಕಾಪು ವಿದ್ಯಾನಿಕೇತನ ವಿದ್ಯಾಸಂಸ್ಥೆಗೆ ಆಗಮಿಸಿದ ಈ ತಂಡ ಸಂಸ್ಥೆಯ ಹಿರಿಯರಾದ ಸಂಚಾಲಕ ಕೆಪಿ ಆಚಾರ್ಯರ ಆಶೀರ್ವಾದ ಪಡೆದರು. ಡೋಲಿನ ಸದ್ದಿಗೆ ಕುಣಿದ ಹೆಣ್ಣು ಹುಲಿಗಳಿಗೆ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಆ ಬಳಿಕ ಹುಲಿವೇಷಧಾರಿ ವಿದ್ಯಾರ್ಥಿನಿಯೊಬ್ಬರು ವಿ4 ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಈ ವೇಷ ಹಾಕಿರುವ ಉದ್ದೇಶವೇನೆಂದರೆ ಇಬ್ಬರು ಹೆಣ್ಣು ಮಕ್ಕಳಿಗೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅದಕ್ಕಾಗಿ 4.5 ಲಕ್ಷ ಖರ್ಚಾಗ್ತದೆ. ನಾವು ಹೆಣ್ಣು ಮಕ್ಕಳಾಗಿ ಸಹ ಅವರ ಹೆಣ್ಣು ಮಕ್ಕಳಿಗೆ ನಾವು ಹೆಲ್ಪ್ ಮಾಡ್ತಿದ್ದೇವೆ. ಅದಕ್ಕೆ ನಮಗೆ ಹುಲಿವೇಷ ಹಾಕಲಿಕ್ಕೆ ತುಂಬ ಎಲ್ಲ ಕಾಲೇಜಿಂದ ಸಹ ಸಹಕಾರ ನೀಡಿದ್ದಾರೆ. ಮತ್ತು ವಿದ್ಯಾನಿಕೇತನ ಕಾಲೇಜಿಂದ KPR ಆಚಾರ್ಯ ಅವರು ಸಹ ಮತ್ತು ರಘುಪತಿ ಭಟ್ ಇನ್ನಿತರ ಕಾಲೇಜಿನವರು ಸಹ ಸಹಾಯವನ್ನು. ಒಟ್ಟಿನಲ್ಲಿ ಬಡ ವಿದ್ಯಾರ್ಥಿಗಳ ಕಷ್ಟಕ್ಕೆ ಸ್ಪಂದಿಸಿದ ವಿದ್ಯಾರ್ಥಿಗಳ ಮಹಾಕಾರ್ಯ ಮೆಚ್ಚಲೇಬೇಕಾಗಿದೆ. ಸುರೇಶ್ ಮಾಳ್ ವಿ4 ನ್ಯೂಸ್ 24/7 ಪಡುಬಿದ್ರೆ.